ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಿನ್ನೆಪೋಲಿಸ್ನಲ್ಲಿ ಶೂಟೌಟ್ ಮಾಡಿದ ರಾಬಿನ್ ವೆಸ್ಟ್ಮ್ಯಾನ್ ಗನ್ ಮತ್ತು ಗುಂಡುಮಾಲೆಯಲ್ಲಿ ಅಪಾಯಕಾರಿ ಪ್ರಚೋದಕ ವಾಚಕವಿದ್ದುದು ಕಂಡುಬಂದಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಿನ್ನೆಪೋಲಿಸ್ನ ಅನೌನ್ಸಿಯೇಷನ್ ಕ್ಯಾಥೋಲಿಕ್ ಶಾಲೆಯಲ್ಲಿ ರಾಬಿನ್ ವೆಸ್ಟ್ಮ್ಯಾನ್ ಎಂಬಾತ ಎರ್ರಬೇರೆ ಗುಂಡು ಹಾರಿಸಿದ್ದ. ಈತನ ಗನ್ ಮೇಲೆ ಮತ್ತು ಮದ್ದುಗುಂಡುಗಳ ಮಾಲೆಯ ಮೇಲೆ ಡೊನಾಲ್ಡ್ ಟ್ರಂಪ್ರನ್ನ ಕೊಲ್ಲಿರಿ, ಭಾರತದ ಮೇಲೆ ಅಣುಬಾಂಬ್ ಹಾಕಿ ಇಸ್ರೇಲ್ ಪತನವಾಗುತ್ತದೆ ಇತ್ಯಾದಿ ಪ್ರಚೋದಕ ಮಾತುಗಳಿದ್ದುದು ಕಂಡುಬಂದಿದೆ. 23 ಪ್ರಾಯದ ರಾಬಿನ್ ವೆಸ್ಟ್ಮ್ಯಾನ್ ಹೆಣ್ಣು ಹೆಸರಾಗಿದೆಯೆಂದು 2020ರಲ್ಲಿ ಆತ ಹೆಸರನ್ನ ರಾಬರ್ಟ್ ಎಂದು ಬದಲಿಸಿದ್ದಾಗಿಯೂ ತಿಳಿದು ಬಂದಿದೆ. ಶೂಟೌಟ್ ಮಾಡುವಾಗ ಈತನ ಬಳಿ ರೈಫಲ್, ಶಾಟ್ಗನ್, ಪಿಸ್ತೂಲು, 3 ಶಸ್ತ್ರಗಳಿದ್ದವು. ಆತನು ರಾಬಿನ್ ಡಬ್ಲ್ಯೂ ಯೂಟ್ಯೂಬ್ ಚಾನೆಲ್ ಕೂಡ ಹೊಂದಿದ್ದಾನೆ. ಈಗಲೇ ಟ್ರಂಪ್ರನ್ನ ಕೊಲ್ಲಿ, ಇಸ್ರೇಲನ್ನ ಸುಡಿರಿ ಇತ್ಯಾದಿ ವಿಡಿಯೋಗಳಿದ್ದು ಸಾಯುವ ಮಕ್ಕಳಿಗೆ ನಿಮ್ಮ ದೇವರೆಲ್ಲಿ ಎಂದು ಕೇಳಿರುವುದು ಕಂಡುಬಂದಿದೆ. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.